ರಾಜ್ಯದ ಬಿಜೆಪಿ ಸರ್ಕಾರ ಭ್ರಷ್ಟಾಚಾರದಲ್ಲಿ ತೊಡಗಿಕೊಂಡಿದೆ. ಈ ಸರ್ಕಾರಕ್ಕೆ ಪ್ರಜಾಪ್ರಭುತ್ವ ಮಾದರಿಯಲ್ಲಿ ಆಡಳಿತ ಮಾಡಲು ಬದ್ಧತೆ ಇದೆ ಅಂತ ಮಾಜಿ ಎಂಎಲ್ಸಿ ಐವನ್ ಡಿಸೋಜ ಸರ್ಕಾರದ ವಿರುದ್ಧ ವಾಗ್ದಾಳಿ ನಡೆಸಿದ್ದಾರೆ. ಅವರು ಮಂಗಳೂರಿನ ಕಾಂಗ್ರೆಸ್ ಕಚೇರಿಯಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿ, ಕೋವಿಡ್-19ಗೆ ಸಂಬಂಧಪಟ್ಟ ಭ್ರಷ್ಟಾಚಾರದ ಬಗ್ಗೆ ವಿಧಾನಸಭಾ ಅಧಿವೇಶನದಲ್ಲಿ ವಿರೋಧ ಪಕ್ಷದ ನಾಯಕರು ಪ್ರಸ್ತಾಪ ಮಾಡಿದಾಗ ಬಿಜೆಪಿ ನಾಯಕರು ಭ್ರಷ್ಟಾಚಾರ ನಡೆದೇ ಇಲ್ಲ ಅಂತ ಹೇಳಿ ಆರೋಪದಿಂದ ಮುಕ್ತರಾಗಲು ಹೊರಟಿದ್ದಾರೆ. ಸರ್ಕಾರ ಕೋವಿಡ್ ರೋಗ ಮತ್ತು ಸಾವಿನಲ್ಲೂ ಹಣ ಮಾಡುವಲ್ಲಿ ದೊಡ್ಡ ಮಟ್ಟದ ಕೆಲಸವನ್ನ ಮಾಡ್ತಾ ಇದೆ. ಕೋವಿಡ್-19 ವಿಚಾರದಲ್ಲಿ ರಾಜ್ಯ ಸರ್ಕಾರ ಕೈಚೆಲ್ಲಿ ಕುಳಿತಿದೆ. ವೆಂಟಿಲೇಟರ್ ಕೊರತೆಯಲ್ಲೇ ಸಾಯ್ತಾ ಇದ್ದಾರೆ. ಮುಂದೆ ಏನು ಮಾಡಬೇಕು ಎಂಬ ಬಗ್ಗೆ ಸರ್ಕಾರದ ಮುಂದೆ ಯೋಜನೆ ಮತ್ತು ಯೋಚನೆಗಳಿಲ್ಲ ಎಂದ ಅವರು ಬಿಡಿಎಯಲ್ಲಿ ನಡೆದ ಕಾಮಗಾರಿಯಲ್ಲೂ ಭ್ರಷ್ಟಾಚಾರ ನಡೆದಿದೆ ಅಂತ ಆರೋಪಿಸಿದರು. ಕೋವಿಡ್ಗೆ ಸಂಬಂಧಪಟ್ಟಂತಹ ಒಂದೇ ಒಂದು ಲೆಕ್ಕಾಚಾರವನ್ನು ಕೂಡ ಸರಿಯಾದ ಲೆಕ್ಕವನ್ನ ಸದನ ಮುಂದೆ ಇಡ್ಲಿಕ್ಕೆ ಅಥವಾ ಸಮಾಜದ ಮುಂದೆ ಇಡ್ಲಿಕ್ಕೆ ವಿಫಲರಾಗಿದೆ. ಲಂಚ ಹೊಡೆಯುವುದು ಒಂದೇ ದಾರಿ ಅಂತ ಹೇಳುವ ರೀತಿಯಲ್ಲಿ ಕೋವಿಡ್-19 ಎಷ್ಟು ಸಾಧ್ಯನೋ ಅದೆಲ್ಲವನ್ನ ಲಂಚ ಹೊಡೆಯುವಂತ ಕೆಲಸವನ್ನ ಮಾಡಿದೆ ಸರ್ಕಾರ. ಕೋವಿಡ್ನ ರೋಗದಲ್ಲಿ, ಕೋವಿಡ್ನ ಸಾವಿನಲ್ಲಿ ಕೂಡ ದುಡ್ಡು ಮಾಡೋದಕ್ಕೆ ದೊಡ್ಡ ರೀತಿಯ ಕೆಲಸವನ್ನ ಮಾಡಿದ್ರು. ಮತ್ತು ಇವತ್ತಿನ ದಿನಕ್ಕೂ ರೋಗಿಗಳಿಗೆ ಏನು ವ್ಯವಸ್ಥೆ ಅಂತ ಕೇಳಿದ್ರೆ ಬಿಜೆಪಿಯಲ್ಲಿ ಉತ್ತರ ಇಲ್ಲ. ಸರ್ಕಾರ ಇಡೀ ಇವರು ಕೈ ಎತ್ತಿ ಬಿಟ್ಟಿದೆ. ನಾವು ಖರ್ಚು ಮಾಡೋದನ್ನು ಮಾಡಿದ್ದೇವೆ, ಇನ್ನು ಬೇಕಾದ್ರೆ ಬದುಕ್ತಾರೆ, ಇಲ್ಲಿದ್ರೆ ಸಾಯ್ತಾರೆ. ಇವತ್ತಿನ ದಿನಕ್ಕೆ ವೆಂಟಿಲೇಟರ್ ಇಲ್ಲ, ಆಕ್ಸಿಜನ್ ಬೆಡ್ಗಳಿಲ್ಲ, ಪಿಪಿ ಕಿಟ್ಗಳಿಲ್ಲ, ಸ್ಯಾನಿಟೈಸರ್ ಇಲ್ಲ, ರೋಗಿಗಳಿಗೆ ಪರೀಕ್ಷೆ ಮಾಡುವುದಿಲ್ಲ. ಯಾವುದೇ ಸರ್ಕಾರ ನೇಮಿಸಿದಂತ ಆಸ್ಪತ್ರೆಗಳಲ್ಲಿ 5ರಲ್ಲಿ ಬೆಡ್ ಇಲ್ಲ, ಅಲ್ಲಿ ವ್ಯವಸ್ಥೆ ಇಲ್ಲ, ಆಕ್ಸಿಜನ್ ಇಲ್ಲ, ವೆಂಟಿಲೇಟರ್ ಇಲ್ಲ. ಇವತ್ತು 80% ಯಾರು ಸಾಯ್ತಾರೆ ಅವರು ವೆಂಟಿಲೇಟರ್ನ ಕೊರತೆಯಲ್ಲಿಯೇ ಸಾಯ್ತಾ ಇದ್ದಾರೆ. ಇವತ್ತು ಸರ್ಕಾರ ಮುಂದಕ್ಕೆ ಏನ್ ಮಾಡ್ತೇವೆ ಅಂತ ಹೇಳೋದ್ರ ಬಗ್ಗೆ ಸರ್ಕಾರ ಹತ್ರ ರೋಡ್ ಮ್ಯಾಪ್ ಇಲ್ಲ. ಮುಂದೆ ಏನ್ ಮಾಡ್ತೇವೆ ಅಂತ ಹೇಳುದು ಸರ್ಕಾರದ ಮುಂದೆ ಯೋಜನೆಗಳಿಲ್ಲ, ಯೋಚನೆ ಎರಡೂ ಇಲ್ಲದೆ ಇವತ್ತು ಸರ್ಕಾರ ಕೋವಿಡ್ ಪೇಷಂಟ್ಗಳಿಗೆ ನೀವು ಸಾಯುವುದಾದ್ರೆ ಸಾಯಿರಿ ಅಂತೇಳಿ ಬಿಟ್ಟಿರ್ತಕ್ಕಂಥದ್ದು ಅತ್ಯಂತ ದೊಡ್ಡ ಖೇದಕರವಾಗಿರ್ತಕ್ಕಂಥ ವಿಚಾರ. ಹಾಗಾಗಿ ಸರ್ಕಾರದ ನೀತಿಯನ್ನ ಖಂಡನೆ ಮಾಡ್ತೇವೆ ಮತ್ತು ಇಮಿಡಿಯೇಟ್ ಆಗಿ ನಾನು ಉಸ್ತುವಾರಿ ಸಚಿವರಿಗೆ, ರಾಜ್ಯದ ಮುಖ್ಯಮಂತ್ರಿಗಳಿಗೆ ಹೇಳ ಬಯಸ್ತಾ ಇದ್ದೇನೆ, ವೆಂಟಿಲೇಟರ್ಗಳ ವ್ಯವಸ್ಥೆಯನ್ನ ಮಾಡಿ.